ಭಯಾನಕವಾದ ಕೊರೋನಾ ವೈರಸ್ನಿಂದ ಉಂಟಾದ ಲಾಕ್ಡೌನ್ನಿಂದಾಗಿ ತತ್ತರಿಸಿ ಸರಿಯಾದ ಆಸ್ಪತ್ರೆ ಪ್ರಯೋಗಾಲಯಗಳು ಇಲ್ಲದೆ ಹಲವಾರು ಜೀವಗಳನ್ನು ಕಳೆದುಕೊಂಡ ಗಡಿನಾಡ ಪ್ರದೇಶವಾದ ಮಂಜೇಶ್ವರಕ್ಕೆ ಇದೀಗ ಉತ್ತಮವಾದ ಆಸ್ಪತ್ರೆ ಹಾಗೂ ಡಯಾಗ್ನೋಸ್ಟಿಕ್ ಸೆಂಟರ್ಗಳು ತಲೆ ಎತ್ತುತ್ತಿರುವುದು ಸ್ಥಳೀಯರಿಗೊಂದು ವರದಾನವಾಗುತ್ತಿರುವ ಜೊತೆಯಾಗಿ ಹೆಚ್ಚಿನ ಭರವಸೆಯನ್ನ ಕೂಡ ಮೂಡಿಸುತ್ತಿದೆ. ಸಮಾಜ ಸೇವಕರು ಜನಪ್ರತಿನಿಧಿಯು ಮಂಜೇಶ್ವರ ಜನತೆಯ ಅಚ್ಚುಮೆಚ್ಚಿನವರಾಗಿರುವ ಅಬ್ದುಲ್ ಹಮೀದ್ ಹೊಸಂಗಡಿಯವರ ಮಾಲಕತ್ವದಲ್ಲಿರುವ ಕಳೆದ 20 ವರ್ಷಗಳಿಂದ ಮಂಜೇಶ್ವರದ ಹೃದಯ ಭಾಗವಾದ ಹೊಸಂಗಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಪ್ರಿಯದರ್ಶಿನಿ ಡಯಾಗ್ನೋಸ್ಟಿಕ್ ಸೇವೆಯು ಇದೀಗ ಗಡಿನಾಡ ಪ್ರದೇಶವಾದ ಉದ್ಯಾವರಮಾಡ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಪೀಪಲ್ಸ್ ಪಾಲಿಕ್ಲಿನಿಕ್ನಲ್ಲೂ ಅಧಿಕೃತವಾಗಿ ಶುಭಾರಂಭಗೊಂಡಿದೆ. ಹೊಸಂಗಡಿಯಲ್ಲಿ ಈಗಾಗಲೇ ತನ್ನ ಸೇವೆಯಲ್ಲಿ ಜನಮನ್ನಣೆಯನ್ನ ಗಳಿಸಿದ್ದ ಪ್ರಿಯದರ್ಶಿನಿ ಡಯಾಗ್ನೋಸ್ಟಿಕ್ ಸೆಂಟರ್ನ ನೂತನ ಶಾಖೆಯನ್ನ ಉದ್ಯಾವರದಲ್ಲಿ ಕಾರ್ಯಾಚರಿಸುತ್ತಿರುವ ಪೀಪಲ್ಸ್ ಪಾಲಿಕ್ಲಿನಿಕ್ನೊಂದಿಗೆ ಶುಭಾರಂಭಗೊಳಿಸಿರುವ ಹಮೀದ್ ರವರು ತನ್ನ ವೃತ್ತಿ ಜೀವನವನ್ನ ಮುಂದುವರಿಸುವ ಸಲುವಾಗಿ ಜನರ ಸೇವೆಗೆ ಮುಂದಾಗಿದ್ದಾರೆ. ನೂತನ ತಂತ್ರಜ್ಞಾನದಿಂದ ಕೂಡಿದ ಅಲೆಂಜಸ್ ಕಂಪನಿಯ ಮಿಷನರಿಗಳನ್ನು ಮೊದಲ ಬಾರಿಗೆ ಕೇರಳಕ್ಕೆ ಪರಿಚಯಿಸುವ ಹೆಗ್ಗಳಿಕೆ ಕೂಡ ಪ್ರಿಯದರ್ಶಿನಿ ಡಯಾಗ್ನೋಸ್ಟಿಕ್ ಸೆಂಟರ್ ಮೂಲಕ ಹಮೀದ್ ಹೊಸಂಗಡಿಯವರಿಗೆ ಸಲ್ಲುತ್ತದೆ. ಶುಕ್ರವಾರದಂದು ಬೆಳಿಗ್ಗೆ ನಡೆದ ಸಮಾರಂಭದಲ್ಲಿ ನಾಡಿನ ಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಎ ಖಾದರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಪ್ರಿಯದರ್ಶಿನಿ ಡಯಾಗ್ನೋಸ್ಟಿಕ್ ಸೆಂಟರ್ನ ನೂತನ ಶಾಖೆಯನ್ನ ಲೋಕಾರ್ಪಣೆಗೊಳಿಸಿದ್ರು. ಸಂಸ್ಥೆಯ ಮಾಲಕರ ತಾಯಿ ಐಸಮ್ಮ ಹಾಜಮ್ಮ ಅವರು ಮೊದಲ ರಕ್ತ ಪರೀಕ್ಷೆ ನಡೆಸುವ ಮೂಲಕ ಕಂಪ್ಯೂಟರೀಕೃತ ರಕ್ತ ಪರೀಕ್ಷೆಗೆ ಚಾಲನೆಯನ್ನ ನೀಡಿದ್ರು. ಅದೇ ರೀತಿ ಇಸಿಜಿ ಕೊಠಡಿಯನ್ನ ಅಬ್ದುಲ್ ಹಮೀದ್ ಮಾರಿಪಾಳ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದ್ರು. ಸಂಸ್ಥೆಯ ಮಾಲಕ ಹಮೀದ್ ಹೊಸಂಗಡಿಯವರು ಇಸಿಜಿ ಪರೀಕ್ಷೆ ನಡೆಸುವ ಮೂಲಕ ಜಪಾನ್ ನಿರ್ಮಿತ ಅಲೆಂಜಸ್ ಕಂಪನಿಯ ಕಂಪ್ಯೂಟರೈಸ್ಡ್ ಇಸಿಜಿಗೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಹಮೀದ್ ಅವರು, ಇದೀಗ ಶುಭಾರಂಭಗೊಂಡಿರುವ ಪ್ರಿಯದರ್ಶಿನಿ ಡಯಾಗ್ನೋಸ್ಟಿಕ್ ಸೆಂಟರ್ ಸುಸಜ್ಜಿತವಾದ ಯಂತ್ರೋಪಕರಣಗಳಿಂದ ಕೂಡಿದೆ. ಮಾತ್ರವಲ್ಲದೆ ಕೇರಳದಲ್ಲಿ ಪ್ರಥಮ ಬಾರಿಗೆ ಜಪಾನ್ ನಿರ್ಮಿತ ಅಲೆಂಜಸ್ ಕಂಪನಿಯ ಕಂಪ್ಯೂಟರೈಸ್ಡ್ ಇಸಿಜಿಯ ಸೌಲಭ್ಯ ಮಿತವಾದ ದರದಲ್ಲಿ ದಿನದ 24 ಗಂಟೆ ಕೂಡ ದೊರೆಯಲಿರುವುದಾಗಿ ಹೇಳಿದರು. മഞ്ചേശ്വരത്തിൻ്റെ ഉദ്യാവരമാട പീപ്പിൾസ് പോളിക്ലിനിക്കിൽ ഇന്നു മുതൽ ഹാർട്ട് സംബന്ധമായ എല്ലാ രോഗവും കണ്ടുപിടിക്കുന്ന എലഞ്ചസ് മിഷൻ കേരളത്തിൽ തന്നെ ആദ്യമായിട്ടാണ് ന്യൂ മോഡൽ മിഷൻ ഇന്ന് ലോഞ്ച് ചെയ്തത്. അത് ഈ പീപ്പിൾസ് പോളിക്ലിനിക്കിലെ പ്രിയദർശിനി ലാബിൻ്റെ ആഭിമുഖ്യം. അതോടൊപ്പം നമ്മളെ പ്രിയദർശിനി ലാബിൻ്റെ സ്ഥാപനം കൂടി ആയ എല്ലാ വിധത്തിൻ്റെ ബ്ലഡ് ടെസ്റ്റും രക്തപരീക്ഷയും മൂത്ര ടെസ്റ്റും തൈറോയിഡും എല്ലാം കറക്റ്റ് ടൈമിന് നല്ല അക്യുറസി ആയ റിപ്പോർട്ട് കഴിഞ്ഞ 20 വർഷത്തിൽ പ്രവർത്തിച്ചു കൊണ്ടുള്ള ಹೊಸಂಗಡಿ പ്രിയദർശിനി ಲ್ಯಾಬಿನ ಆಭಿಮುಖ್ಯത്തിലാണ് ಉದ್ಯಾವರಮಾಡ ಪೀಪಲ್ಸ್ ಪಾಲಿಕ್ಲಿನಿಕ್ തുടങ്ങും. ಇದೇ ವೇಳೆ ಮಾತನಾಡಿದ ಇಸಿಜಿ ಅಲೆಂಜಸ್ ಕಂಪನಿಯ ಸರ್ವಿಸ್ ಇಂಜಿನಿಯರ್ ನವೀನ್ ಶರ್ಮಾ ಅವರು ನೂತನ ತಂತ್ರಜ್ಞಾನದೊಂದಿಗೆ ತಯಾರಿಸಲಾಗಿರುವ ಇಸಿಜಿಯಲ್ಲಿ ಪ್ರತ್ಯೇಕವಾಗಿಯೂ ಹೃದಯಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ನೀಡುವುದರ ಜೊತೆಯಾಗಿ ಸೂಕ್ಷ್ಮ ಪ್ರಮಾಣದ ರೋಗಗಳನ್ನು ಪತ್ತೆ ಹಚ್ಚುವುದಾಗಿ ಮಾಹಿತಿಯನ್ನ ನೀಡಿದ್ರು. We are using Alenjas high-end ECG machines, so that we use for heart electricity, and this is a high-end model and used in People's Polyclinic Mada district Mada state Kerala. So we are using this machine for heart electricity, and here you can check your heart with the preferred doctor, and there's a cardio doctors are there, and you can come to your for your heart ECG machine like electrocardiogram. So this is basically used for heart, only heart electricity. So you can use for heart electrical connectivity, you can use this machine of ECG machine, the high end Alenjas ECG machine.
ಇದೇ ವೇಳೆ ಮಾತನಾಡಿದ ಯುನಿಟ್ರೋನ್ ಬಯೋಮೆಡಿಕಲ್ಸ್ನ ಏರಿಯಾ ಸೇಲ್ಸ್ ಮ್ಯಾನೇಜರ್ ಹರ್ಷೇಂದ್ರ ಅವರು ಇದೀಗ ಅಳವಡಿಸಲಾಗಿರುವ ಕಂಪ್ಲೀಟ್ ಬ್ಲಡ್ ಸೆಲ್ ಕೌಂಟರ್ ಮತ್ತು ಬಯೋಕೆಮಿಸ್ಟ್ರಿ ಆಟೋ ಅನಲೈಸರ್ ಮಿಷನರಿಗಳು ಕೇರಳಕ್ಕೆ ಮೊದಲಾಗಿ ತಲುಪುತ್ತಿದೆ. ಮಂಗಳೂರಿನ ಬಹುತೇಕ ಆಸ್ಪತ್ರೆಗಳಲ್ಲೂ ಈಗಾಗಲೇ ಅಳವಡಿಸಲಾಗಿದೆ. ಬಹಳ ಉತ್ತಮ ಫಲಿತಾಂಶವನ್ನ ನೀಡಲಿರುವ ಈ ಮಿಷನರಿ ಸ್ಥಳೀಯರಿಗೆ ವರದಾನವಾಗಲಿರುವುದಾಗಿ ಹೇಳಿದರು. ರೋಬೋನಿಕ್ ಅಂತೇಳಿ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಶುಗರ್, HbA1c, ಲಿಪಿಡ್ ಪ್ರೊಫೈಲು, ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತು ಕ್ರಿಯಾಟಿನ್ ಎಲ್ಲ ಇಲ್ಲೇ ಮಾಡ್ಬೋದು. ಇದು ಕೇರಳದಲ್ಲಿ ಫಸ್ಟ್ ಟೈಮ್ ನಾವು ಇನ್ಸ್ಟಾಲ್ ಮಾಡ್ತಾ ಇರೋದು. ಇನ್ನೊಂದು ಹೆಮಟಾಲಜಿ ಅನಲೈಸರ್ ಅಂತೇಳಿ ಅದರಲ್ಲಿ 19 ಪ್ಯಾರಾಮೀಟರ್ಸ್ ಆಗುತ್ತೆ. ನಮ್ಮ ಪ್ಲೇಟ್ಲೆಟ್, ಹಿಮೋಗ್ಲೋಬಿನ್ ಮತ್ತು WBC, RBC ಕೌಂಟ್ಸ್ ಎಲ್ಲ 1 ಮಿನಿಟಲ್ಲಿ ಬರುತ್ತೆ. 1 ಮಿನಿಟಲ್ಲಿ ನಿಮಗೆ ಆಲ್ಮೋಸ್ಟ್ 19 ಪ್ಯಾರಾಮೀಟರ್ಸ್ ಆಗುತ್ತೆ. ಇದು ಫಸ್ಟ್ ಟೈಮ್ ಕೇರಳದಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರೋದು. ಹೆಮಟಾಲಜಿ ಫುಲ್ಲಿ ಆಟೋಮೇಟೆಡ್ ಸರ್. ಸೊ ಅದಕ್ಕೆ ಮ್ಯಾನ್ಯುವಲ್ ಏನೂ ಇಲ್ಲ, ಜಸ್ಟ್ ಬ್ಲಡ್ ಕಲೆಕ್ಟ್ ಮಾಡಿ ಆಸ್ಪಿರೇಟ್ ಮಾಡೋದು ಅಷ್ಟೇ. ಮ್ಯಾನ್ಯುವಲ್ ವರ್ಕ್ ಏನೂ ಇಲ್ಲ, 2 ಇನ್ಸ್ಟ್ರೂಮೆಂಟಲ್ಲೂ ಅದೇ ಥರ ಇದೆ ಸರ್. ಮಂಗಳೂರಲ್ಲಿ ಆಲ್ಮೋಸ್ಟ್ 200 ಇನ್ಸ್ಟಾಲೇಷನ್ಸ್ ಇದೆ ನಮ್ಮದು. ಬೇಸ್ಡ್ ಇನ್ ಬ್ಯಾಂಗ್ಳೂರು ಕಂಪನಿ. ಈಗ ಇತ್ತೀಚೆಗೆ ಉಡುಪಿಲೆಲ್ಲ ತುಂಬ ಇನ್ಸ್ಟಾಲೇಷನ್ಸ್ ಆಗಿದೆ ಸರ್. ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಸನಾ ಯೂಸುಫ್, ನ್ಯಾಯವಾದಿ ಇಸ್ಮಾಯಿಲ್, ಮೊಹಮ್ಮದ್ ಫಾಜಿಲ್, ಫಾತಿಮಾ ಒಫಿಯಾ, ಇರ್ಫಾನ್, ಮಹಸೂಬ್ ತಂಗಲ್, ಉದ್ಯಾವರ ಹಾಗೂ ದಾದಿಯರಾದ ಸಾವಿತ್ರಿ ವೇಣು, ಜಯಶ್ರೀ, ಪ್ರವೀಣ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ರು. ಇಲ್ಲಿ ಎಲ್ಲಾ ತರಹದ ಕಂಪ್ಯೂಟರೀಕೃತ ರಕ್ತ ಪರೀಕ್ಷೆ, ಥೈರಾಯ್ಡ್, ಮೂತ್ರ, ಮಲ ಪರೀಕ್ಷೆಗಳನ್ನು ನಡೆಸಲಾಗುವುದು. ಇಲ್ಲಿ ಹೃದ್ರೋಗ ತಜ್ಞರು, ನರ ಹಾಗೂ ಮಾನಸಿಕ ರೋಗ ತಜ್ಞರು, ಮಕ್ಕಳ ತಜ್ಞರು ಹಾಗೂ ಕಿವಿ, ಮೂಗು, ಗಂಟಲು ತಜ್ಞರುಗಳ ಸೇವೆ ಕೂಡ ಲಭ್ಯವಿದೆ. ದಿನದ 24 ಗಂಟೆ ಕೂಡ ಸೇವೆ ಲಭಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ 8089158399 ಅಥವಾ 8547479036 ಮೊಬೈಲ್ ಅನ್ನು ಸಂಪರ್ಕಿಸಬಹುದಾಗಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.